ಸದೃಢ ಆರೋಗ್ಯಕ್ಕಾಗಿ ಆಹಾರವನ್ನು 32 ಬಾರಿ ಜಗಿಬೇಕು ಅನ್ನೋದು ನಮಗೆಲ್ಲ ತಿಳಿದಿದೆ. ಯಾಕಂದರೆ ಆಹಾರವನ್ನು 32 ಬಾರಿ ಜಗಿದಾಗ ಜೀರ್ಣಕ್ರಿಯೆ ಉತ್ತಮವಾಗಿ ಆರೋಗ್ಯ ಸದೃಢವಾಗಿರುತ್ತೆ. ಆದರೆ ಅಷ್ಟೊಂದು ಬಾರಿ ಆಹಾರವನ್ನು ಜಗಿಬೇಕಾದ್ರೆ 32 ಹಲ್ಲುಗಳು ತುಂಬಾ ಆರೋಗ್ಯವಾಗಿರಬೇಕು, ಬಲಶಾಲಿಯಾಗಿರಬೇಕು. ಆದ ಕಾರಣ ದಂತ ಆರೋಗ್ಯ ತುಂಬಾ ಮುಖ್ಯವಾಗುತ್ತೆ. ದಂತ ಆರೋಗ್ಯ ಹಾಗೂ ದಂತ ಸೌಂದರ್ಯಕ್ಕೆಂದೇ ಹೆಸರುವಾಸಿಯಾಗಿರುವ ಯೆನಪೋಯ ಡೆಂಟಲ್ ಕಾಲೇಜಲ್ಲಿ ನಾವಿಲ್ಲಿದ್ದೇವೆ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಹರೀಶ್ ಶೆಟ್ಟಿ, ಸೀನಿಯರ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಹಾಗೂ ಎಂಡೋಡಾಂಟಿಕ್ಸ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಡಾಕ್ಟರ್. ನಮಸ್ತೆ ಡಾಕ್ಟರ್. ಈ ವಿಭಾಗದ ಪ್ರಯಾರಿಟಿ ಕ್ಲಿನಿಕ್ ಅಂತ ಹೇಳ್ತಾರೆ, ಅದು ಯಾಕೆ ಡಾಕ್ಟರ್? ಒಂದು ದಂತ ಕಾಲೇಜಲ್ಲಿ, ಡೆಂಟಲ್ ಕಾಲೇಜಲ್ಲಿ ಎಲ್ಲ ವಿಭಾಗದಲ್ಲಿ ಮಕ್ಕಳಿಗೆ ಚಿಕಿತ್ಸೆ ವಿಧಾನ ಕಲಿಸೋದಕ್ಕೆ ಪ್ರಾಮುಖ್ಯ ಇರುತ್ತದೆ. ಈ ಪರ್ಟಿಕ್ಯುಲರ್ ವಿಭಾಗದಲ್ಲಿ ಪ್ರಯಾರಿಟಿ ಕ್ಲಿನಿಕ್ ಅಂತ ಯಾಕೆ ಅಂತ ಹೇಳ್ತೇವೆ, ಇಲ್ಲಿ ರೋಗಗಳ ಚಿಕಿತ್ಸೆಗೆ ಪ್ರಾಮುಖ್ಯತೆ ಇರುತ್ತೆ. ಅಂದರೆ ಇಲ್ಲಿ ಚಿಕಿತ್ಸೆ ಮಾಡುವವರು ಮಕ್ಕಳಲ್ಲ, ಸ್ಟೂಡೆಂಟ್ಸ್ ಅಲ್ಲ, ಇಲ್ಲಿ ಸ್ಟಾಫ್, ಮಕ್ಕಳಿಗೆ ಕಲಿಸುವಂಥ ಸ್ಟಾಫ್ ಯಾರು ಇರ್ತಾರೋ ಅವರು ಇಲ್ಲಿ ಚಿಕಿತ್ಸೆ ಕೊಡ್ತಾರೆ. ಅದಕ್ಕೆ ಇದನ್ನು ಪ್ರಯಾರಿಟಿ ಕ್ಲಿನಿಕ್ ಅಂತ ಹೇಳ್ತೇವೆ. ಒಂದು. ಎರಡನೇದಾಗಿ ಇಲ್ಲಿ ಸ್ಟಾಫ್ನವರು ಟ್ರೀಟ್ಮೆಂಟ್ ಮಾಡುತ್ತಿರೋದ್ರಿಂದ ಚಿಕಿತ್ಸೆ ಭಾಳ ಬೇಗ ಆಗ್ತದೆ. ಯಾಕಂದರೆ ಒಂದು ಬೇರೆ ಡಿಪಾರ್ಟ್ಮೆಂಟ್ ನೀವು ವಿವಿಧ ವಿಭಾಗಕ್ಕೆ ನೀವು ಈಗ ಆಲ್ರೆಡಿ ವಿಸಿಟ್ ಮಾಡಿದ್ದೀರಿ, ಅಲ್ಲಿ ಮಕ್ಕಳು ಚಿಕಿತ್ಸೆ ಕೊಡ್ತಾರೆ. ಅವರು ಕೊಡುವ ಚಿಕಿತ್ಸೆ ಪ್ರತಿ ಸ್ಟೇಜನ್ನು ಒಂದು ಸ್ಟಾಫ್ ಬಂದು ನೋಡಿ ಅದು ಸರಿಯಾಗಿದೆ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತಾರೆ. ಇಲ್ಲಿ ಆ ಚಿಕಿತ್ಸೆ ವಿಧಾನ ಇರೋದಿಲ್ಲ. ಇಲ್ಲಿ ಅದನ್ನು ಸ್ಟಾಫ್ ಮಾಡೋದ್ರಿಂದ ಪ್ರತಿ ಸ್ಟೇಜ್ ನೋಡುವಂಥ ಅಗತ್ಯ ಇರೋದಿಲ್ಲ. ಈಸ್ ಅನ್ ಎಕ್ಸ್ಪರ್ಟ್, ವಾಸ್ ಆಲ್ರೆಡಿ ಫಿನಿಶ್ಡ್ ಇಸ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿರುವಂಥ ಒಂದು ಸ್ಟಾಫ್ ಯಾರು ಇರ್ತಾರೋ ಅವರು ಇಲ್ಲಿ ಚಿಕಿತ್ಸೆ ಕೊಡೋದು. ಅದರಿಂದ ಚಿಕಿತ್ಸೆ ಭಾಳ ಬೇಗ ಆಗ್ತದೆ. ದಟ್ ಕಂಟಿನ್ಯೂಸ್ ಆಗಿ. ಅದಕ್ಕೆ ಪ್ರಯಾರಿಟಿ ಕ್ಲಿನಿಕ್ ಅಂತ ಹೇಳಿದೆ. ಅಂದರೆ ಇಲ್ಲಿ ಪ್ರಯಾರಿಟಿ ಇಸ್ ಟು ದ ಕ್ಲಿನಿಕ್, ನಾಟ್ ಟು ದ ಕಾಲೇಜ್. ಇಲ್ಲಿ ಚಿಕಿತ್ಸೆಗೆ ಮತ್ತು ರೋಗಿಗಳಿಗೆ ಪ್ರಾಮುಖ್ಯತೆ, ಮಕ್ಕಳಿಗಲ್ಲ. ಅದಕ್ಕೋಸ್ಕರ ಇದಕ್ಕೆ ನಾವು ಪ್ರಯಾರಿಟಿ. ಯಾವ ರೀತಿ ಚಿಕಿತ್ಸೆ ಇರುತ್ತೆ ಡಾಕ್ಟರ್ ಇಲ್ಲಿ ನಾವು ಇಟ್ಸ್ ಕಾಲ್ಡ್ ಎಸ್ ಒನ್ ಅಂಬ್ರೆಲಾ ಅಂತ ಹೇಳಿದರೆ, ಒಂದೇ ರೂಫ್ ನಾಡಿ ಎಲ್ಲ ಥರದ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಈಗ ನೀವು ನೋಡಿದಾಗೆ ಇಲ್ಲಿ 9 ವಿಭಾಗಗಳಿದೆ. ಪ್ರತಿಯೊಂದು ಚಿಕಿತ್ಸೆಗೆ ಒಂದು ವಿಭಾಗಗಳು ಇರ್ತವೆ. ಇಲ್ಲಿ ಹಾಗೆಲ್ಲ, ಎಲ್ಲ ಥರದ ಚಿಕಿತ್ಸೆಯನ್ನು ಒಂದೇ ವಿಭಾಗದಲ್ಲಿ ಕೊಡುವಂಥದ್ದು. ಅಂದರೆ ಎಲ್ಲ ಸ್ಪೆಷಾಲಿಟಿಯ ಸ್ಟಾಫ್ನವರು ಒಬ್ಬೊಬ್ಬರು ಇಲ್ಲಿ ಪೋಸ್ಟಿಂಗ್ ಇರ್ತದೆ. ಅವ್ರಿಗೆ 1 ತಿಂಗಳ ಪೋಸ್ಟಿಂಗ್ ಇರ್ತದೆ. ಆಗ ಇಲ್ಲಿ ಒಂದು ರೋಗಿ ಬಂದಾಗ ಅವನ ಚಿಕಿತ್ಸೆನ ಮೊದಲು ಡಯಾಗ್ನೋಸ್ ಮಾಡ್ತೇವೆ. ಆ ಡಯಾಗ್ನೋಸ್ ಮಾಡಿದ ನಂತರ ಈಗ ಅವನಿಗೆ ಎಕ್ಸ್ರೇ ತೆಗಿಲಿಕ್ಕೆ ಇರಲಿ, ಫಿಲ್ಲಿಂಗ್ಸ್ ಇರ್ಬೋದು, ರೂಟ್ ಕೆನಾಲ್ ಇರ್ಬೋದು, ಕ್ಯಾಪ್ ಮಾಡೋಂತ ಇರ್ಬೋದು, ಅಥವಾ ಒಂದು ಗಮ್ ಚಿಕಿತ್ಸೆ ಇರಬೇಕು. ಎಲ್ಲವನ್ನು ಒಂದೇ ರೂಫ್ನಲ್ಲಿ, ಅವನು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗುವ ಅಗತ್ಯ ಇರೋದಿಲ್ಲ. ಎವ್ರಿಥಿಂಗ್ ಇಸ್ ಗಿವನ್. ಇಟ್ಸ್ ಲೈಕ್ ಕಾನ್ಸೆಪ್ಟ್ ಈಸ್ ಲೈಕ್ ಎ ಪ್ರೈವೇಟ್ ಕ್ಲಿನಿಕ್ ಥರ ಕಾನ್ಸೆಪ್ಟ್. ಒಂದು ಸರಿ ಇಲ್ಲಿ ಪೇಷಂಟ್ ಬಂದರೆ ಅವನು ಎಲ್ಲ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಹೋಗುವಂಥದ್ದು. ಸೊ ಈಗ ಫಸ್ಟ್ ಪೇಷಂಟ್ ಡೈರೆಕ್ಟ್ ಇಲ್ಲಿಗೆ ಎಂಟ್ರಿ ಮಾಡ್ಕೋಬೋದಾ ಅಥವಾ ಕೆಳಗೆ ಬಂದು ಮತ್ತೆ ಇಲ್ಲಿ ಕೆಳಗೆ ಬಂದ ನಂತರ ಪೇಷಂಟ್ ಹೇಳಬೇಕಾಗ್ತದೆ ಅವರಿಗೆ ಬೇಗ ಚಿಕಿತ್ಸೆ ಬೇಕಂತ. ಯಾಕಂದರೆ ಈ ವಿಭಾಗದಲ್ಲಿ ನಾವು ಪೇಷಂಟ್ಗೆ ಚಾರ್ಜ್ ಮಾಡ್ತೇವೆ. ಈಗ ಉಳಿದ ವಿಭಾಗದಲ್ಲಿ ನಾವು ಪೇಷಂಟ್ಗೆ ಇಟ್ಸ್ ಎ ಫ್ರೀ ಟ್ರೀಟ್ಮೆಂಟ್, ಚಾರ್ಜ್ ಮಾಡೋದಿಲ್ಲ. ಇಲ್ಲಿ ಸಿನ್ಸ್ ಇಟ್ ಇಸ್ ಲೈಕ್ ಎ ಕಾನ್ಸೆಪ್ಟ್, ಒಂದು ಪ್ರೈವೇಟ್ ಕ್ಲಿನಿಕ್ನ ಕಾನ್ಸೆಪ್ಟ್ ಇರೋದ್ರಿಂದ ಇಲ್ಲಿ ಅವರಿಗೆ ದೇ ಆರ್ ಚಾರ್ಜ್ಡ್ ಫಾರ್ ದ ಟ್ರೀಟ್ಮೆಂಟ್. ಹೌದು ಹೌದು. ಆಗ ಅವ್ರಿಗೆ ಹೇಳ್ತಾರೆ, ಅವರಿಗೆ 2 ವಿಷಯ ಹೇಳ್ತಾರೆ. ನಿಮಗೆ ಪ್ರಯಾರಿಟಿ ಕ್ಲಿನಿಕ್ ಹೋಗಬೇಕಾ ಅಲ್ಲ ನೀವು ರೆಗ್ಯುಲರ್ ಕ್ಲಿನಿಕ್ ಹೋಗ್ತೀರಾ ಅಂತ. ಅವ್ರಿಗೆ ಹೇಳ್ತೀನಿ, ನೀವು ಪ್ರಯಾರಿಟಿ ಕ್ಲಿನಿಕ್ ಅದು ವಿಲ್ ಬಿ ಚಾರ್ಜ್ ಫಾರ್ ದ್ಯಾಟ್. ಅವ್ರು ಔಟ್ ಮಾಡಿದರೆ ಮತ್ತೆ ಅವ್ರಿಗೆ ಈ ವಿಭಾಗ ಕಳಿಸಲಾಗುತ್ತೆ. ಸೊ ಪೇಷಂಟ್ಸ್ಗೆ ಬಿಟ್ಕೊಳ್ಳಾಗುತ್ತೆ ಆಪ್ಷನ್. ಅವ್ರಿಗೆ ಹೇಳ್ತೀವಿ ಯಾವುದ್ರದ್ದು ಒಂದರಲ್ಲಿ ಚಾರ್ಜ್ ಇದೆ, ಒಂದರಲ್ಲಿ ಚಾರ್ಜ್ ಇಲ್ಲ. ಚಾರ್ಜ್ ಇರೋದ್ರಲ್ಲಿ ಮಕ್ಕಳು ಟ್ರೀಟ್ಮೆಂಟ್ ಮಾಡ್ತಾರೆ, ಇಲ್ಲಿ ಸ್ಟಾಫ್ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ದೇ ಹ್ಯಾವ್ ಟು ಚೂಸ್, ನಿಮ್ಗೆ ಯಾವುದು ಬೇಕಂತ ಚೂಸ್ ಮಾಡಿದ್ರೆ. ಕಾಂಪ್ರಹೆನ್ಷನ್ ಟ್ರೀಟ್ಮೆಂಟ್ ನಮಗೆ ಕೇಳಬೇಕಂತಾದ್ರೆ, ಅಂದರೆ ನಾವು ಮೆಡಿಕಲ್ ಸ್ವಲ್ಪ ಟರ್ಮ್ಸಿಂದ ದೂರ ಇರ್ತೀವಲ್ಲ, ಸೊ ಕಾಂಪ್ರಹೆನ್ಷನ್ ಟ್ರೀಟ್ಮೆಂಟ್ ಅಂದರೆ ಏನು? ಕಾಂಪ್ರಹೆನ್ಷನ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ನೋಡಿ, ಜನರಲಿ ಪೇಷಂಟ್ಗೆ ನಾನು ನಿಮ್ಮ ಮೊದಲು ಇರ್ತೇನೆ, ಡೆಂಟಲ್ ವಿಭಾಗ ಬರೋ ಪೇಷಂಟ್ಗೆ ಅವರಿಗೆ ಒಂದು ಯಾವುದೊಂದು ಪರ್ಟಿಕ್ಯುಲರ್ ತೊಂದರೆ ಇದೆ, ಒಂದು ಕಂಪ್ಲೇಂಟ್ ಇರ್ತದೆ. ಅದು ಉಬ್ಬು ಅಲ್ಲಿರ್ಬೋದು, ಅಥವಾ ಬಾಯಲ್ಲಿ ಉಳುಕು ಇರ್ಬೋದು,
ಅಥವಾ ಹೊಸಡಿನ ತೊಂದರೆಗಳು ಅಂದರೆ ಬ್ರಷ್ ಮಾಡುವಾಗ ಬ್ಲೀಡ್ ಆಗ್ತದೆ ಈ ರೀತಿ ತೊಂದರೆ ಇರುತ್ತೆ. ಆದರೆ ನಾವು ಒಂದು ಪೇನ್ ಇಲ್ಲಿ ಬಂದ ನಂತರ ನಾವು ಅವನು ಎಕ್ಸಾಮಿನ್ ಮಾಡ್ತೇವೆ, ಅವನು ನೋಡ್ತೇವೆ, ಅವನ ಬಾಯನ್ನು ಅಬ್ಸರ್ವ್ ಮಾಡ್ತೇವೆ. ನೋಡಿ ನಮಗೆ ಆಗ ನಾವು ಅಬ್ಸರ್ವ್ ಮಾಡಿದಾಗ ನಮ್ಗೆ ಗೊತ್ತಾಗ ಅವನಿಗೆ ಭಾಳ ಅದರ ತೊಂದರೆಗಳು ಇದೆ. ಓಕೆ, ಅದು ಪೇಷಂಟ್ನ ಅನುಭವಕ್ಕೆ ಬಂದಿರುವುದಿಲ್ಲ. ಅದು ಆಸ್ ಎ ಡಾಕ್ಟರ್ ನಾವು ಡಯಾಗ್ನೋಸ್ ಮಾಡ್ತೇವೆ. ನಾವು ಎಕ್ಸ್ರೇ ತೆಗೆದಿರ್ಬೋದು ಅಥವಾ ನಮ್ಮ ಬಾಯಲ್ಲಿ ಚೆಕ್ ಮಾಡಿ ನೋಡಿರ್ಬೋದು. ಆಗ ನಮ್ಗೆ ಗೊತ್ತು ಇಂತಿಂತ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ. ಅದು ನಾವು ಪೇಷಂಟ್ ಹೇಳ್ತೇವೆ, ನೋಡಪ್ಪ ನಿನ್ನ ಬಾಯಿ ಈ ರೀತಿ ತೊಂದರೆಗಳು ಇದೆ. ಆಗ ಪೇಷಂಟಿಗೆ ಅವನಿಗೆ ಏನಾಗ್ತದೆ, ಅವನಿಗೆ ಇದೆಲ್ಲ ಮಾಡ್ಬೇಕಂದ್ರೆ ನಾವು ಒಂದು ವಿಭಾಗ ಇನ್ನೊಂದು ವಿಭಾಗಕ್ಕೆ ಹೋಗ್ಬೇಕು. ಆಗ ನಮ್ಗೆ ಇಲ್ಲ, ಇಲ್ಲಿ ಕಾಂಪ್ರಿಹೆನ್ಸಿವ್ ಟ್ರೀಟ್ ಆಸ್ ಎ ಹೋಲ್, ನೀನು ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು. ಇಲ್ಲಿ ನಾವು ವೈದ್ಯರುಗಳು ಬೇರೆ ಬೇರೆ ಸ್ಪೆಷಲ್ ನಿಮಗೆ ಯಾವ ಚಿಕಿತ್ಸೆ ಅಗತ್ಯ ಇದೆಯೋ ಅವರು ಇಲ್ಲಿ ಬರ್ತಾರೆ. ನಿಮ್ಗೆ ಯಾವುದೇ ಚಿಕಿತ್ಸೆ ಮಾಡಬೇಕು ಅದನ್ನೆಲ್ಲ ಅವರು ಇಲ್ಲೇ ಬಂದು ಮಾಡುವಂಥದ್ದು. ನೀವು ಯಾವ ಈ ಜಾಗದ ಮೂವ್ಮೆಂಟ್ ಅಥವಾ ಹೊರಗೆ ಹೋಗೋ ಅಗತ್ಯನೇ ಇಲ್ಲ. ಕಂಪ್ಲೀಟ್ ಪ್ಯಾಕೇಜ್ ಲೈಕ್ ಯುವರ್ ಟ್ರೀಟ್ಮೆಂಟ್ ಆಸ್ ಎ ಹೋಲ್. ನಾವು ಒಂದು ಫಿಲ್ಲಿಂಗ್ ಮಾತ್ರ ನೀವು ಇಲ್ಲಿ ಮಾಡೋದಲ್ಲ. ಅಲ್ಲೂ ತೆಗಿಲಿಕ್ಕಿದೆ, ತೆಗುವಂಥ ಜನರಿಗೆ ಈಗ ಭಾಳ ಕಮ್ಮಿ. ಅಂದರೆ ತುಂಬ ಹಾಳಾಗಿದ್ದಾಗ ಮಾತ್ರ ಹಲ್ಲು ತೆಗೆಯುವಂಥದ್ದು. ಇಲ್ಲದ್ರೆ ಮೋಸ್ಟ್ ಆಫ್ ದ ಟೈಮ್ 100% ಹೇಳ್ಬೋದು ನಾವು ಹಲ್ಲು ಉಳಿಸಲಿಕ್ಕೆ ಸಾಧ್ಯ ಇದೆ. ಹಲ್ಲು ತೆಗೆದಿದ್ರೆ ಅದು ಇಲ್ಲೇ ತೆಗಿತದೆ, ಫಿಲ್ಲಿಂಗ್ ಮಾಡೋದು ಇಲ್ಲೇ ಮಾಡ್ತೇವೆ, ರೂಢ್ಕೆನ ಮಾಡ್ತಿದ್ರೆ ಇಲ್ಲೇ ಮಾಡ್ತೀವಿ. ಮಹಿಂದೆ ಡಾಕ್ಟರ್ ಮಾಡ್ತೀವಿ ನೋಡಿ, ಅವ್ರು ರೂಢ್ಕೆನ ಮಾಡ್ತೀವಿ. ಅದೇ ರೀತಿ ಈಗ ಪಕ್ಕನ ಅವನ ಚೀಫ್ ಕಂಪ್ನಿ ಯಾಕೆ ಬಂದಿರೋದು, ಅವನ ಹಲ್ಲು ಉಬ್ಬು ಇದೆ ಅದನ್ನು ಒಳಗೆ ತಗೊಂಡು ನಾವು ಬ್ರೇಸಸ್ ಅಂತ ಹೇಳ್ತೇವೆ, ಆರ್ಥೋಡಾಂಟಿಕ್, ಅದು ಇಲ್ಲೇ ಮಾಡ್ತೇವೆ. ಅಥವಾ ಅವನಿಗೆ ಹೊಸಡಿನ ತೊಂದರೆಗಳಿರ್ಬೋದು, ಬ್ರಷ್ ಮಾಡುವಾಗ ಬ್ಲೀಡ್ ಆಗೋದು ಅಥವಾ ಮಾತಾಡುವಾಗ ಬಾಯಲ್ಲಿ ದುರ್ವಾಸನೆ ಬರುವುದು, ಇದನ್ನೆಲ್ಲ ಎಲ್ಲ ಥರದ ಚಿಕಿತ್ಸೆಗಳನ್ನು ಒಂದೇ ಡಿಪೆಂಡ್ ಮಾಡೋದು. ಇದಕ್ಕೆ ಕಾಂಪ್ರಿಹೆನ್ಸಿವ್ ಟ್ರೀಟ್ಮೆಂಟ್ ಗೋಲ್. ಈಗ ಸಾಮಾನ್ಯವಾಗಿ ಜನರು ಒಂದು ಹೆಚ್ಚಾಗಿ ಯಾವ ಸಮಸ್ಯೆಗಾಗಿ ಬರ್ತಾರೆ ಡಾಕ್ಟರ್ ಇಲ್ಲಿ? ಹೆಚ್ಚಾಗಿ ನಾವು ನೋಡಿದಾಗ ಇಲ್ಲಿ ಅರ್ಬನ್ ಪಾಪ್ಯುಲೇಷನ್ ಅಂದರೆ ಯಾವ ಸಿಟಿಯಲ್ಲಿ ಇರ್ತಾರೋ ಅವರ ಸಮಸ್ಯೆಗಳು ಜಾಸ್ತಿ ಹುಳುಕು ಹಲ್ಲುಗಳು. ಅಂದರೆ ನಾವು ತಿನ್ನುವ ಆಹಾರ ಯಾವುದು, ಅದರಿಂದ ಜಂಕ್ ಫುಡ್ಸ್, ರಿಫೈನ್ಡ್ ಫುಡ್, ಜಂಕ್ ಫುಡ್ ನಾವು ತಿಂತೇವೆ. ಅದೇ ಈಗ ರೂರಲ್ ಪಾಪ್ಯುಲೇಷನ್ ಯಾವ ಸ್ವಲ್ಪ ಹಳ್ಳಿ ಕಡೆಯಲ್ಲಿ ಇರ್ತಾರೆ ಅಲ್ಲಿ ಅವರು ಹಸಿ ಆಹಾರಗಳು ಜಾಸ್ತಿ ತಿಂತಾರೆ. ಮತ್ತು ಅವರಿಗೆ ಈಗಿನ ಜಂಕ್ ಫುಡ್ಗೆ ಆಕ್ಸೆಸ್ ಕಮ್ಮಿ. ಹಾಗೆ ಅವರ ಪ್ರಾಬ್ಲಮ್ ಹುಳುಕು ಅಲ್ಲ, ಅವರ ಪ್ರಾಬ್ಲಮ್ ಹೊಸಡಿನ ಪ್ರಾಬ್ಲಮ್. ಅಂದ್ರೆ ಅವರಿಗೆ ಹಲ್ಲು ಕ್ಲೀನ್ ಮಾಡಬೇಕು, 2 ಕೈ ಬ್ರಷ್ ಮಾಡೋದು ಯಾರು ಹೇಳಿರುತ್ತಿಲ್ಲ. ಆಗ ಅವರ ಹಲ್ಲು ಮೇಲೆ ಕೊಳಕು ಕೂತ್ಕೊಂಡಿರ್ತದೆ. ಅದು ಕೊಳಕು ಕುಳಿತು ಅದು ಹೊಸಡುಗಳಿಗೆ ತೊಂದರೆ ಕೊಡ್ತದೆ. ಹಾಗೆ ಅವರ ಪ್ರಾಬ್ಲಮ್ ಮೋರ್ ವಿತ್ ಹೊಸಡು, ಹಲ್ಲು ಬ್ರಷ್ ಮಾಡಿ ಬ್ಲೀಡ್ ಆಗುವಂತ ಅದು ಬಾಯಿಯ ದುರ್ವಾಸನೆ, ಇದು ಅವರಿಗೆ ಜಾಸ್ತಿ ಇರುತ್ತೆ. ಸೊ ಒಂದೊಂದು ಏರಿಯಾದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅಲ್ಲ, ಅವರಿಗೆ ಅವರ ದಂತ ಯಾವ ರೀತಿ ಕಾಪಾಡಬೇಕು, ಯಾವ ರೀತಿ ಅದರ ಆರೋಗ್ಯವನ್ನು ಕಾಪಾಡಬೇಕು ಅದರ ಬಗ್ಗೆ ಮಾಹಿತಿ ಕಮ್ಮಿ ಇರುತ್ತೆ. ನಾವು ಸಿಟಿಯಲ್ಲಿ ಇರುವವರಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ, ಬಟ್ ಸೌಕರ್ಯ ಇರಲ್ಲ. ಐ ಮೀನ್ ಜಂಕ್ ಫುಡ್ಸ್ ಹೆಚ್ಚಾಗಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಆದರೆ ನಾವು ಆಕ್ಸೆಸ್ ಜಂಕ್ ಫುಡ್ ಅಂದರೆ ಸುಲಭ ಆಗ್ತದೆ. ಈಗ ಮಕ್ಕಳಿಗೆ ಚಾಕ್ಲೇಟ್ ತಿನ್ನುವಂಥದ್ದು, ಕೇಕ್ ತಿನ್ನುವಂಥದ್ದು, ಮತ್ತು ಅದೇ ರೀತಿ ಈಗ ಫಾಸ್ಟ್ ಫುಡ್ಗಳು ಭಾಳ ಜಾಯಿಂಟ್ಗಳು ಇರ್ತವೆ, ಅಲ್ಲೇ ತಿನ್ನುವಂತ ಇರ್ತವೆ. ಆದರೆ ಅದರಿಂದಾಗಿ ನಮಗೆ ಹುಳುಕಲ್ಗಳು ಜಾಸ್ತಿ ಇರುತ್ತೆ. ಅದರ ಬ್ರಷ್ ಮಾಡ್ತಾರೆ. ಹಾಗಾದ್ರೆ ಡಾಕ್ಟರ್, ಈಗ ನಾವು ಕಂಪ್ಲೀಟ್ ಆಗಿ ಒಂದು ಡೆಂಟಲ್ ಹೆಲ್ತ್ ಬಗ್ಗೆ ಹೇಳಬೇಕು ಅಂತ ಆದರೆ ನಮ್ಮ ಫುಡ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಲ್ವಾ? ಭಾಳಷ್ಟು ನಾವು ತಿನ್ನೋ ಆಹಾರ ಇಟ್ ಮೇಕ್ ಮೇಜರ್ ಇದು ಸೋರ್ಸ್ ಅಂತ ಇದು ಇನ್ಫೆಕ್ಷನ್ ಹಲ್ಲು ತೊಂದರೆ ಬರ್ಲಿಕ್ಕೆ ಕಾರಣಗಳೇ ನಮ್ದು ಆಹಾರ. ನಾವು ಯಾರು ಜಾಸ್ತಿ ಸಿಹಿ ಪದಾರ್ಥಗಳು ತಿಂತೇವೋ ಅವ್ರಿಗೆ ಹುಳುಕು ಹಲ್ಲು ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಯಾಕಂದರೆ ಹೆಚ್ಚಾಗಿ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಸಮಸ್ಯೆಗಳು ಕಮ್ಮಿ ಇತ್ತು, ಆದರೆ ಈಗ ಹೆಚ್ಚಾಗಿ ಆಧುನಿಕತೆ ಮುಂದುವರಿತಾ ಹಾಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ. ಮೇ ಬಿ ಬಿಕಾಸ್ ಆಫ್ ಫುಡ್. ಅದು ಡೆಂಟಿಸ್ಟ್ ಅಂತಲ್ಲ, ನೀವು ಜನರಲ್ ಆಗಿ ನೋಡಿದ್ರೆ ಸಿಟಿ ಡೆವಲಪ್ಮೆಂಟ್ ತುಂಬ ಆಗಿರ್ತದೆ, ಕಾಂಕ್ರೀಟ್ ಆಗಿರ್ತದೆ, ನೋಡ್ಲಿಕ್ಕೆ ಚೆಂದ ಕಾಣ್ತದೆ, ಕಾಂಕ್ರೀಟ್ ರೋಡ್ ಚೆನ್ನಾಗಿರ್ತದೆ, ಕಾಂಕ್ರೀಟ್ ಬಿಲ್ಡಿಂಗ್ ಚೆನ್ನಾಗಿರುತ್ತೆ. ಪ್ರಾಬ್ಲಮ್ ಇಸ್ ಪೊಲ್ಯೂಷನ್. ಯಾವ ರೀತಿ ಈಗ ಕಾಂಕ್ರೀಟ್ ಪೊಲ್ಯೂಷನ್ ಜಾಸ್ತಿ ಆಗಿ ನಮ್ಗೆ ಉಳಿದ ತೊಂದರೆಗಳು ಬರ್ತದೆ. ಅದೇ ರೀತಿ ಹಲ್ಲೂ ಅಷ್ಟೇ, ಇಟ್ ಇಸ್ ಅಡ್ವಾನ್ಸ್, ತುಂಬ ಅಡ್ವಾನ್ಸ್ ಬಂದಿದೆ, ಅದರದ್ದು ತೊಂದರೆಗಳು ಬಂದಿದೆ. ಅಂದರೆ ಈಗ ಹೇಗೆ ಡೆವಲಪ್ ಆದಾಗ ನಮ್ಗೆ ಆಕ್ಸೆಸ್ ಟು ಈ ಜಂಕ್ ಫುಡ್ ಜಾಸ್ತಿ, ಅದೆಲ್ಲ ಜಾಸ್ತಿ ಇರುತ್ತೆ. ಹಾಗೆ ಅಲಾಂಗ್ ವಿತ್ ದಿಸ್ ಪ್ರಾಬ್ಲಮ್ ಬರ್ತದೆ. ಸೊ ಈಗ ಅಡ್ವಾನ್ಸ್ಮೆಂಟ್ ಅಂತ ಹೇಳಿದ ಕೂಡಲೇ ಒಂದು ಮೈಕ್ರೋಸ್ಕೋಪ್ಸ್ ಆಗಿರ್ಬೋದು ಡಾಕ್ಟರ್, ಇನ್ನೊಂದು ಲೇಸರ್ಸ್ ಆಗಿರ್ಬೋದು, ಬೇರೆ ಯಾವ ರೀತಿ ಅಡ್ವಾನ್ಸ್ಮೆಂಟ್ ಇದೆ ಡಾಕ್ಟರ್? ಈಗ ಅಡ್ವಾನ್ಸ್ಮೆಂಟ್ ಹೇಳಿದರೆ ನಾವು ಹುಳುಕು ಹಲ್ಲು ತುಂಬಿಸುವಂಥ ಮಟೀರಿಯಲ್ ಫಿಲ್ಲಿಂಗ್ ಅಂತ ಹೇಳ್ತೀವಿ. ಮೊದಲು ನಿಮ್ಗೆ ಗೊತ್ತಿದ್ದಾಗ ಖಾಲಿ ಸಿಲ್ವರ್ ಫಿಲ್ಲಿಂಗ್ ಅಲ್ಲ, ಬೆಳ್ಳಿ ತುಂಬಿಸೋದು ಮಾತ್ರ ಹೇಳ್ತೀವಿ. ಇವತ್ತು ನಮಗೆ ಪ್ಲಾಸ್ಟಿಕ್ ಫಿಲ್ಲಿಂಗ್ಗಳಿದೆ, ಸೆರಾಮಿಕ್ ಫಿಲ್ಲಿಂಗ್ಗಳಿದೆ. ಅದು
ನಮ್ಮ ಕಾನ್ಸೆಪ್ಟ್ ಮೊದಲು ನಾನು ಮೊದಲು ನಿಮ್ಗೆ ತಿಳಿಸಿದ್ದೇನೆ. ಅಂದರೆ ಬೆಳ್ಳಿ ಅಥವಾ ಬಂಗಾರದ ಜನರಿಗೆ ತುಂಬ ಇಂಟ್ರೆಸ್ಟ್ ಇದೆ. ಹೌದು. ಈಗ ಅವನು ಪೇಷಂಟ್ ಕಾನ್ಸೆಪ್ಟ್ ನಾನು ಹಲ್ಲನ್ನು ತುಂಬಿಸೋದು ಯಾರಿಗೆ ಗೊತ್ತಾಗಬಾರ್ದು, ಫಿಲ್ಲಿಂಗ್ ಮಾಡಿದ್ರೆ ಗೊತ್ತಾಗಬಾರ್ದು. ಹೌದು, ಹಲ್ಲಿನ ಥರನೇ ಕಾಣಬೇಕು. ಹಲ್ಲಿನ ಕಲರ್ಗೆ ಇಂಪಾರ್ಟೆಂಟ್. ಸೊ ಈ ರೀತಿ ಎಸ್ಥೆಟಿಕ್ ಆಗಿ ಕೂಡ ಟೆಕ್ನಾಲಜೀಸ್ ಮುಂದುವರೆದಿದೆ. ಅಂದರೆ ಈಗ ಮಾಡುವಾಗ ಏನಾಗ್ತದೆ, ಈಗ ನೀವು ತಿಳಿಸಿದಾಗೆ ಈಗ ಬೆಳ್ಳಿ ತುಂಬ ಭಾಳ ಸುಲಭ, ಅದಕ್ಕೆ ತುಂಬ ಎಕ್ವಿಪ್ಮೆಂಟ್ ಬೇಡ. ಅದೇ ಹಲ್ಲಿನ ಕಲ್ಲುಗಳನ್ನು ತುಂಬಿಸುವಂಥದ್ದು ಅದಕ್ಕೆ ಪ್ರಿಕ್ವೆಸ್ಟ್ ಟೆಕ್ನಾಲಜಿ. ಅದನ್ನು ಹೊರಗಡೆ ಅದು ಎರಡು ಇದೆ. ಒಂದು ಡೈರೆಕ್ಟ್ ಆಗಿ ಹಲ್ಲನ್ನು ತುಂಬಿಸುವಂಥದ್ದು, ಎರಡು ಇಂಡೈರೆಕ್ಟ್ ಆಗಿ ಅದನ್ನು ಲ್ಯಾಬ್ರೇಟರಿ ಇದೆ, ನಮ್ಮದು ಡೆಂಟಲ್ ಲ್ಯಾಬ್ರೇಟರಿಗಳಲ್ಲಿ ಇರ್ತದೆ. ಅಲ್ಲಿ ಅದನ್ನು ಫ್ಯಾಬ್ರಿಕೇಟ್ ಮಾಡಬೇಕಾಗ್ತದೆ. ಆ ಫ್ಯಾಬ್ರಿಕೇಶನ್ ಮಾಡಲಿಕ್ಕೆ ವಿ ರಿಕ್ವೈರ್ ಲಾಟ್ ಆಫ್ ಎಕ್ವಿಪ್ಮೆಂಟ್ಸ್. ಈ ಫ್ಯಾಬ್ರಿಕೇಶನ್ ಅಂದರೆ ಅಲ್ಲಿ ಡಿಫ್ರೆನ್ಸ್ ಏನಾದರೂ ಇದೆಯಾ ಡಾಕ್ಟರ್, ಇದಕ್ಕೂ ಮತ್ತು ಅದಕ್ಕೂ? ಫ್ಯಾಬ್ರಿಕೇಶನ್ ಅಂದರೆ ಫ್ಯಾಬ್ರಿಕೇಶನ್ ನಾನು ಈಗ ನೀವು ತಿಳಿದಾಗೆ ಇಂಡೈರೆಕ್ಟ್ ಅಂತ ಹೇಳಿದರೆ, ಈಗ ಪೇಷಂಟ್ನ ಬಾಯಲ್ಲಿ ಉಳುಕಿರುತ್ತೆ, ಅದನ್ನು ನಾವು ಕ್ಯಾವಿಟಿಯಿಂದ ಮಾಡ್ತೇವೆ. ಒಂದು ಕ್ಯಾವಿಟಿನ ಡೈರೆಕ್ಟ್ಲಿ ಕ್ಲಿನಿಕಲ್ಲಿ ತುಂಬಿಸುವಂಥದ್ದು. ಇನ್ನೊಂದು ಹೊರಗಡೆ ಇಂಡೈರೆಕ್ಟ್ ಅಂತ ಹೇಳಿದರೆ ಅದನ್ನು ನಾವು ಅದರ ಅಚ್ಚು ತೆಗೆಯೋದು, ಅದನ್ನು ಇಂಪ್ರೆಷನ್ ತೆಗೆಯುತ್ತೇವೆ. ಆ ಇಂಪ್ರೆಷನ್ ಟೆಕ್ನಾಲಜಿ ಇಟ್ಸೆಲ್ಫ್ ಇಸ್ ಅಡ್ವಾನ್ಸ್. ಟುಡೇ ನಾವು ಮ್ಯಾನ್ಯಲ್ ಇಂಪ್ರೆಷನ್ ಮಾಡೋಕ್ಕಾಗತ್ತಿಲ್ಲ, ಸ್ಕ್ಯಾನರ್ ಇದೆ. ನೀವು ಈಗ ನಿಮಗೆ ಕಂಪ್ಯೂಟರ್ ಇರ್ತದೆ, ಸ್ಕ್ಯಾನ್ ಮಾಡಿದ್ರೆ ಕಂಪ್ಯೂಟರ್ ಬರ್ತದೆ. ಆ ಸ್ಕ್ಯಾನ್ ಇಮೇಜ್ ವಿಲ್ ಬಿ ಸೆಂಟ್ ಟು ದ ಲ್ಯಾಬೊರೇಟರಿ ಡೈರೆಕ್ಟ್ಲಿ. ಮ್ಯಾನ್ಯುವಲಿ ಮಾಡುವಂತ ಅಗತ್ಯ ಅಷ್ಟು ಅಡ್ವಾನ್ಸ್ ಆಗಿದೆ. ಸೊ ಪರ್ಫೆಕ್ಟ್ ಮೆಷರ್ಮೆಂಟ್ ಇರುತ್ತೆ. ಪೇಷಂಟ್ ಬಾಯಲ್ಲಿ ನಾವು ಸ್ಕ್ಯಾನ್ ಯೂಸ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದ್ರೆ ಅವನ ಉಳುಕಿನ ಕ್ಯಾವಿಟಿ ಯಾವ ರೀತಿ ನಾವು ಮಾಡಿರ್ತೀವಿ ಅದನ್ನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಇಮೇಜ್ ವಿಲ್ ಗೋ ಟು ಲ್ಯಾಬೊರೇಟರಿ. ಲ್ಯಾಬೊರೇಟರಿ ಅವ್ರದ್ದು ಫ್ಯಾಬ್ರಿಕೇಟ್ ಮಾಡ್ತಾರೆ ಒಂದು ಇಮೇಜ್. ಸೊ ಮೈನ್ಯೂಟ್ ಡಿಫ್ರೆನ್ಸ್ ಕೊಡಿರಲ್ಲ, ಪರ್ಫೆಕ್ಟ್ ಮೆಷರ್ಮೆಂಟ್ ಇರುತ್ತೆ. ಇದು ಆಲ್ಮೋಸ್ಟ್ ಈಗ ನಾವು ಕಾಲೇಜಲ್ಲಿ ಮಾತಾಡಬೇಕು ಅಂತಂದರೆ ನಾವು ಬರೆಯುವ ಬದಲು ಜೆರಾಕ್ಸ್ ಮೆಷಿನ್ ಹೆಂಗೆ ಪರ್ಫೆಕ್ಟ್ ಆಗಿರುತ್ತೋ ಅದೇ ರೀತಿ ಇರುತ್ತೆ ಅಲ್ವಾ ಡಾಕ್ಟರ್? ಎಸ್ ಡಾಕ್ಟರ್. ಡಾಕ್ಟರ್, ಈ ಪ್ರಯಾರಿಟಿ ಕ್ಲಿನಿಕಲ್ಲಿ ಯಾವ ರೀತಿಯೆಲ್ಲ ಚಿಕಿತ್ಸೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಜಿಸ್ಟಲ್ಲಿ ನೀವು ಹೇಳಿದ್ರಿ ಈಗಾಗಲೇ, ಬಟ್ ನಮಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋದಾದರೆ ಯಾವ ರೀತಿಯೆಲ್ಲ ಚಿಕಿತ್ಸೆ ಮಾಡಲಾಗುತ್ತೆ ಡಾಕ್ಟರ್? ನಾನು ಈಗ ತಿಳಿಸಿದಾಗೆ ಪ್ರಯಾರಿಟಿ ಕ್ಲಿನಿಕ್ ಉದ್ದೇಶ ಅಂತ ಹೇಳಿದ್ರೆ ಜನರಿಗೊಂದು ಸಾಧಾರಣ ಅಂದಾಜು ಇರ್ತದೆ. ಕಾಲೇಜಲ್ಲಿ ಹೋದಾಗ ಕಲಿಯುವ ಮಕ್ಕಳು ಚಿಕಿತ್ಸೆ ಮಾಡೋದು ಒಂದು, ಕಲಿಯುವ ಮಕ್ಕಳು ಚಿಕಿತ್ಸೆ ಮಾಡೋದು ಸಮಯ ಭಾಳ ತಗೊಳ್ತಾರೆ ಅಂತ. ಓಕೆ, ಅದಕ್ಕೆ ನಾವು ಆಗ ಏನಾಗ್ತದೆ, ಯಾರಿಗೂ ಚಿಕಿತ್ಸೆಯ ಅವಶ್ಯ ಇರ್ತದೆ ಅದು ಸಮಯ ಇರುವುದಿಲ್ಲ, ಅವರು ಕಾಲೇಜಿಗೆ ಬರುವುದಿಲ್ಲ, ಅವರು ಹೊರಗಡೆ ಹೋಗ್ತಾರೆ. ಹಾಗೆ ಪ್ರಯಾರಿಟಿನ ಉದ್ದೇಶ ಅಂತ ಹೇಳಿದರೆ ಯಾರಿಗೆ ಬೇಗ ಚಿಕಿತ್ಸೆ ಅಗತ್ಯ ಇರ್ತದೋ ಅವರಿಗೂ ಇಲ್ಲಿ ಟ್ರೀಟ್ ಮಾಡುವಂಥ ಒಂದು ಸವಲತ್ತು ಕೊಡಬೇಕಂತ ಉದ್ದೇಶದಿಂದ ಮಾಡುವಂಥ ಒಂದು ವಿಭಾಗದ ಪ್ರಯಾರಿಟಿ ಕ್ಲಿನಿಕ್. ಅದಕ್ಕೆ ಇಲ್ಲಿ ಮಕ್ಕಳು ಚಿಕಿತ್ಸೆ ಮಾಡೋದಿಲ್ಲ, ಆಲ್ರೆಡಿ ಕಲ್ತಾಗಿದ್ದ ಪೋಸ್ಟ್ ಗ್ರಾಜುಯೇಟ್ ಮಾಡುವಂಥ ಡಾಕ್ಟರ್ಗಳು ಮಾಡ್ತಾರೆ. ಸೊ ಬಿಸಿ ಶೆಡ್ಯೂಲ್ ಇದ್ದವ್ರಿಗೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಒಂದು ಸೌಲಭ್ಯ ಕೊಡುವಂಥದ್ದು. ಮತ್ತು ನಿಮಗೆ ಈಗ ನೀವು ಸವಲತ್ತು ಕೇಳಿದಿರಿ, ಇಲ್ಲಿ ಈ ವಿಭಾಗದಲ್ಲಿ ಎಲ್ಲ ಈಗ ನಾವು ನೋಡಿದಾಗೆ ಈ ಕಾಲೇಜಿಗೆ ಬಂದರೆ ನಿಮಗೆ ಮಕ್ಕಳ ವಿಭಾಗ ಬೇರೆನೇ ಇರ್ತದೆ, ಹಲ್ಲು ತೆಗೆಯುವ ವಿಭಾಗ ಬೇರೆನೇ ಇರ್ತದೆ, ಹಲ್ಲನ್ನು ತುಂಬಿಸುವಂಥ ವಿಭಾಗ ಬೇರೆನೇ ಇರ್ತದೆ, ಅಥವಾ ಉಬ್ಬು ಹಲ್ಲನ್ನು ಸರಿ ಮಾಡುವಂಥ ವಿಭಾಗ ಬೇರೆನೇ ಇರ್ತದೆ. ಅದು ಈ ಪರ್ಟಿಕ್ಯುಲರ್ ವಿಭಾಗದಲ್ಲಿ ಎಲ್ಲ ಚಿಕಿತ್ಸೆಗಳು ಒಂದೇ ಫ್ಲೋರಲ್ಲಿ ಒಂದೇ ಡಿಪಾರ್ಟ್ಮೆಂಟ್ ಕೊಡುವಂಥದ್ದು, ಒಂದೇ ವಿಭಾಗದಲ್ಲಿ ಕೊಡುವಂಥದ್ದು. ಅಂದರೆ ಉದ್ದೇಶ ಅಂತಂದರೆ ಪೇಷಂಟ್ನ ಸಮಯ ಹಾಳಾಗಬಾರ್ದು. ಅವನಿಗೆ ಪೇಷಂಟ್ಗೆ ಸಮಯ ಇಲ್ಲ, ಅದಕ್ಕೋಸ್ಕರ ಅವನು ಇಲ್ಲಿ ಬಂದಿರೋದು. ಹಾಗೆ ನಾವು ಅವನ ಸಮಯಕ್ಕೆ ನಾವು ತುಂಬ ಪ್ರಾಮುಖ್ಯತೆ ಕೊಡಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದೇ ವಿಭಾಗದಲ್ಲಿ ಎಲ್ಲ ಥರದ ಚಿಕಿತ್ಸೆ ಕೊಡುವಂಥದ್ದು. ಅವ್ರು ಸಪೋಸ್ ಈಗ ಪೇಷಂಟ್ ಸಣ್ಣ ಮಕ್ಕಳು ಇರಲಿ, ಅವರ ಟ್ರೀಟ್ಮೆಂಟ್ ಆಗಲಿ ಇಲ್ಲೇ ಕೊಡ್ತೇವೆ. ಬೇರೆ ಡಿಪಾರ್ಟ್ಮೆಂಟ್ ಹೋಗೋ ಅಗತ್ಯ ಇರೋದಿಲ್ಲ. ಈಗ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಗೈಡ್ ಅಂತ ಇರ್ತಾರೆ, ಅಂದ್ರೆ ಸ್ಟೂಡೆಂಟ್ಸ್ಗೆ ಗೈಡ್ ಅಂತ ಇರ್ತಾರಲ್ಲ, ಅದೇ ಗೈಡ್ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾರು ಉಳಿದ ಡಿಪಾರ್ಟ್ಮೆಂಟ್ ಅಲ್ಲಿ ಮಕ್ಕಳಿಗೆ ಹೇಳಿಕೊಡುವಂತ ಗೈಡ್ ನೀವು ಹೇಳಿದಾಗ ಇರ್ತಾರೋ ಅವರು ಇಲ್ಲಿ ಚಿಕಿತ್ಸೆ ಕೊಡ್ತಾರೆ. ಸೊ ಅಲ್ಲಿ ಅವರು ಹೇಳ್ಕೊಡ್ತಾರೆ ಅಂಡ್ ಸ್ವಲ್ಪ ಗೈಡ್ ಮಾಡಿದ್ರೆ, ಬಟ್ ಬದಲಾಗಿ ಇಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ಚಿಕಿತ್ಸೆ ಕೊಡ್ತಾರೆ. ಯಾರು ಆ ಟೀಚರ್ ಅಂತ ನಾವು ಹೇಳ್ತೀವೋ ಅವರು ಇಲ್ಲಿ ಚಿಕಿತ್ಸೆ ಕೊಡ್ತಾರೆ. ಹಾಗೆ ಅವರಿಗೆ ಗೈಡಿಂಗ್ ಆಗುತ್ತೆ ಹೇಳಿದ್ರೆ ಚಿಕಿತ್ಸೆ ಬೇಗ ಆಗ್ತದೆ. ಈಗ ನೀವು ನೋಡಿದಾಗ ನಿಮ್ಮ ಹಿಂದೆ ಒಬ್ರು ಡಾಕ್ಟರ್ ವರ್ಕ್ ಮಾಡ್ತಿರ್ತಾರೆ, ಅವರು ಪೋಸ್ಟ್ ಗ್ರಾಜುಯೇಟ್ ಟೀಚರು. ಹಾಗೆ ಅದಕ್ಕೆ ನಿಮ್ಗೆ ನೋಡಿ ಅವರು ಒಬ್ಬರೇ ವರ್ಕ್ ಮಾಡ್ತಿದ್ದಾರೆ, ನೋ ಗೈಡ್ ಅಂದರೆ ಅವನಿಗೆ ಯಾವ ಚಿಕಿತ್ಸೆ ಮಾಡಬೇಕಂತ ಗೊತ್ತಿದೆ, ಅವ್ರು ಮಾಡ್ತಾ ಇರ್ತಾರೆ. ಪ್ರೈವೇಟ್ ಕ್ಲಿನಿಕಲ್ಲಿ ಪ್ರೈವೇಟ್ ಡಾಕ್ಟರ್ ಯಾವ ರೀತಿ ಚಿಕಿತ್ಸೆ ಮಾಡ್ತಾರೆ ಅದೇ ರೀತಿ.
ಸೊ ಇಲ್ಲಿ ಕ್ಲಿಪ್ ಎಲ್ಲ ಹಾಕಲಾಗುತ್ತೆ ಡಾಕ್ಟರ್, ನಾರ್ಮಲ್ ಭಾಷೆಯಲ್ಲಿ ನಾವು ಸರಿಗೆ ಅಂತ ಸರಿಗೆ ಹೇಳ್ತೀವಿ. ಅಂತ ಹೇಳ್ತೇವೆ, ಅದನ್ನು ಸಹ ಈ ಬಗ್ಗೆ ಮಾಡ್ತೇವೆ. ಓಕೆ, ಸೊ ಈ ಸರಿಗೆ ಅಂತ ಹಾಕಬೇಕು ಅಂತ ಆದರೆ ಮಂತ್ಲಿ ಬರಬೇಕಾಗುತ್ತೆ. ಸೊ ಆಲ್ಮೋಸ್ಟ್ 2 years ಎಷ್ಟು ಬೇಕಾಗುತ್ತೆ ಡಾಕ್ಟರ್ ಇಲ್ಲಿಗೆ? ಅಲ್ಲ, ನಾವು ಅದೊಂದು ಈಗ ಒಂದು ಬ್ಲ್ಯಾಂಕೆಟ್ ಆಗಿ ಅಂದರೆ ಪ್ರತಿಯೊಬ್ಬರದ ಹಲ್ಲಿನ ವಿಶೇಷತೆ ಇರುತ್ತೆ. ಕೆಲವರಿಗೆ ಹಲ್ಲು ಒಳಗೆ ಇರ್ಬೋದು, ಕೆಲವು ಹೊರಗೆ ಇರ್ಬೋದು, ಕೆಲವರಿಗೆ ಕ್ರೌಡಿಂಗ್ ಅಂತ ಹೇಳ್ತೇವೆ, ಹಿಂದೆ ಮುಂದೆ ಇರುವಂಥದ್ದು. ಹಾಗೆ ಇದು ಎಲ್ಲ ಇದರಲ್ಲಿ ಒಂದೇ ರೀತಿ ಟ್ರೀಟ್ಮೆಂಟ್ ಇರೋದಿಲ್ಲ, ಅದಕ್ಕೆ ಚಿಕಿತ್ಸೆ ವಿಧಾನಗಳು ಇರುತ್ತದೆ. ಆದರೆ ಒಂದು ಸಾಧಾರಣ ಸುಮಾರು ಒಂದು ವರ್ಷದಿಂದ 1.5 ವರ್ಷ ತನಕ ಚಿಕಿತ್ಸೆ ನಡೀತದೆ. ಹೌದು. ಅಂಡ್ ಎಸ್ಪೆಷಲಿ ಸರಿಗೆ ಅಂತ ಹಾಕುವಾಗ ಅಲ್ಲೂ ಕೂಡ ಅಷ್ಟೇ ರೂಟ್ ಕೆನಲ್ ಕೂಡ ಮಾಡಬೇಕಾಗುತ್ತೆ. ಹೌದು, ಕೆಲವೊಮ್ಮೆ ಈಗ ಹುಳುಕು ಅಲ್ಲಿ ಇದ್ರೆ ಸರಿಗೆ ಹಾಕುವ ಮೊದಲು ಅದನ್ನು ಚಿಕಿತ್ಸೆ ಮೊದಲು ಮಾಡ್ಕೊಳ್ಬೇಕಾಗ್ತದೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಹಲ್ಲನ್ನು ನಾವು ಅದನ್ನ ಒಂದು ಜಾಗದಿಂದ ಮುಂದೆ ತರಬೇಕಾದ್ರೆ ಅಥವಾ ಹಿಂದೆ ತರಬೇಕಾದ್ರೆ ಆ ಹಲ್ಲು ಅದರ ಪ್ರಾಪರ್ ಶೇಪಲ್ಲಿ ಇರಬೇಕಾಗ್ತದೆ. ಆ ಹಲ್ಲಲ್ಲಿ ಹುಳುಕಿರಬಾರ್ದು. ಇಟ್ ಶುಡ್ ಗುಡ್ ಪ್ರಾಪರ್ ಕಂಡೀಷನ್. ಆಗ ಮಾತ್ರ ಅದನ್ನು ನಾವು ಚಿಕಿತ್ಸೆಗೆ ಒಳಪಡಿಸಬೇಕಾಗ್ತದೆ. ಯಾಕಂದ್ರೆ ನಾವು ಹೆಚ್ಚಾಗಿ ನಾರ್ಮಲ್ ಜನರು ನಾವು ಹಲ್ಲಿನ ಬಗ್ಗೆ ಹೆಚ್ಚಾಗಿ ಅವರು ಗಮನ ವಹಿಸಲ್ಲ. ಇಲ್ಲಿ ಬಂದ ನಂತರನೇ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅಂತ. ಆದ ಕಾರಣ ಬೇರೆ ಬೇರೆ ಚಿಕಿತ್ಸೆ ಮಾಡಬೇಕಾಗುತ್ತೆ ಅಲ್ವಾ? ಅದೇ ನಮ್ಮ ಹಲ್ಲಿನ ಅದು ನಾವು ಅದು ನಮ್ಮ ಅದೃಷ್ಟನ ದುರದೃಷ್ಟ ಗೊತ್ತಿಲ್ಲ. ಜನರ ಹಲ್ಲಿ ಇಟ್ಟು ಬರೋದು ನಾರ್ಮಲಿ ಅವ್ರಿಗೆ ನೋವಾದಾಗ ಮಾತ್ರ ಮೊದಲನೇ ಕಾನ್ಸೆಪ್ಟ್ ನೋವಾದಾಗ ಹಲ್ಲು ಬಂದು ತೇಸ್ಕೊಂಡು ಹೋಗುವಂತ ಇತ್ತು. ಈಗ ನಾವು ಹಲ್ಲಿನ ದಂತವಿಜ್ಞಾನ ಇಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಈಗ ಹಲ್ಲನ್ನು ಸುಮಾರು ನಾವು ಹೇಳ್ಬೇಕು ಆಲ್ಮೋಸ್ಟ್ 100% ಟೈಮ್ ಹಲ್ಲನ್ನು ತೆಗೆಯುವ ಹಲ್ಲನ್ನು ಕೀಳುವ ಅಂತ ಅಗತ್ಯನೇ ಬೀಳುವುದಿಲ್ಲ. ಅದನ್ನು ಉಳಿಸುವಂಥ ಭಾಳ ವಿಧಾನಗಳು ಬಂದಿದೆ. ಇಟ್ ಇಸ್ ಅಡ್ವಾನ್ಸ್, ರಿಯಲಿ ಇಟ್ ಇಸ್ ಇಫ್ ಒನ್ ಸೈನ್ಸ್ ಅಡ್ವಾನ್ಸ್ ಇನ್ ಲಾಸ್ಟ್ ಸೇ 50 years, ಇಟ್ ಇಸ್ ಡೆಂಟಲ್ ಸೈನ್ಸ್. ತುಂಬ ಅಡ್ವಾನ್ಸ್ ಆಗಿದೆ, ಬೋತ್ ಇನ್ ಟರ್ಮ್ಸ್ ಆಫ್ ಸೈನ್ಸ್ ಆಸ್ ವೆಲ್ as ಟೆಕ್ನಾಲಜಿ. ವಿಜ್ಞಾನ ಅದನ್ನು ನಾವು ಕಲಿಯುವಂಥದ್ದು ಭಾಳ ಮುಂದುವರೆದಿದೆ. ಅದೇ ರೀತಿ ನಮಗೆ ಎಕ್ವಿಪ್ಮೆಂಟ್ ವೈಸ್ ಟೆಕ್ನಾಲಜಿ ಭಾಳ ಮುಂದುವರೆದಿದೆ. ಸೊ ಮುಂಚೆ ಎಲ್ಲ ಮೈಕ್ರೋಸ್ಕೋಪ್ಸ್ ಹೆಚ್ಚಾಗಿ ನಾವು ಯೂಸ್ ಮಾಡ್ತಿರ್ಲಿಲ್ಲ, ಈಗ ಮೈಕ್ರೋಸ್ಕೋಪ್ಸ್ ಕೂಡ ಯೂಸ್ ಮಾಡ್ತೀವಿ. ಅದೇ ರೀತಿ ನಿಮಗೆ ಮೊದಲು ಎಕ್ಸ್ರೇ ತೆಗೆಯೋದ್ರಲ್ಲಿ ಮ್ಯಾನ್ಯಲ್ ಮಾಡೋ ಎಕ್ಸ್ರೇಗಳು ಇತ್ತು, ಈಗ ಡಿಜಿಟಲ್ ಆಗಿ ಬಂತು. ನೀವು ಈಗ ಪಿಕ್ಚರ್ ತೆಗೆದ ಫೋಟೋ ತೆಗೆದಾಗ ಕ್ಯಾಮರಾದಲ್ಲೂ ಅಷ್ಟೇ ಮೊದಲು ಡೆವಲಪ್ ಮಾಡ್ತೀವಿ, ಈಗ ಅದನ್ನು ಡಿಜಿಟಲ್ ಬರ್ತದೆ, ಕ್ಲಿಕ್ ಮಾಡಿ ಇಮಿಡಿಯೇಟ್ ಇಟ್ ಇಸ್ ದೇರ್ ಆನ್ ದ ಸ್ಕ್ರೀನ್. ಅದೇ ರೀತಿ ಏನು ಎಕ್ಸ್ರೇಗಳು ಅಷ್ಟೇ. ಓಕೆ, ಸೊ ಹ್ಯೂಮನ್ ಎರರ್ ಸ್ವಲ್ಪ ಕಮ್ಮಿ ಆಗುತ್ತೆ, ಡಿಜಿಟಲೈಸೇಷನ್ ಜಾಸ್ತಿ ಆಗುತ್ತೆ. ಓಕೆ ಫೈನ್. ಡಾಕ್ಟರ್, ಈಗ ನಾವು ಈ ಪ್ರಯಾರಿಟಿ ಕ್ಲಿನಿಕಲ್ಲಿ ಮಾಡಲಾಗುವಂತಹ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ಟ್ರೀಟ್ಮೆಂಟ್ ಹೇಗೆ ಬೇಗ ಮಾಡಲಾಗುತ್ತೆ ಡಾಕ್ಟರ್? ಈಗ ನಾನು ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಇಲ್ಲಿ ಇಟ್ಸ್ ಅ ಪ್ರಯಾರಿಟಿ ಕ್ಲಿನಿಕ್. ಇಲ್ಲಿ ಪ್ರಾಮುಖ್ಯತೆ ಯಾರಿಗೆ? ರೋಗಿಗಳಿಗೆ ಮತ್ತು ರೋಗಿ ಕೊಡುವ ಚಿಕಿತ್ಸೆಗೆ. ಅದರಿಂದ ನಾವು ಇಲ್ಲಿ ಅದನ್ನು ಎಷ್ಟು ಬೇಗ ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಪ್ರಯತ್ನ ಮಾಡಿದೆ ಒಂದು. ಮತ್ತು ರೋಗಿ ಈ ವಿಭಾಗಕ್ಕೆ ಬಂದಾಗ ಅವನು ಯಾವುದೇ ಥರದ ಟ್ರೀಟ್ಮೆಂಟಿಗೆ ಇನ್ನೊಂದು ವಿಭಾಗಕ್ಕೆ ಹೋಗುವ ಅಗತ್ಯ ಇರೋದಿಲ್ಲ. ಇಟ್ ಈಸ್ ದ ರೋಗಿ ಸ್ಟೇಬಲ್ ಹಿಯರ್. ಅವನು ಒಂದು ಜಾಗದಲ್ಲಿ ಕೂತಿರ್ತಾನೆ. ಇಟ್ ಇಸ್ ದ ಡಾಕ್ಟರ್ಸ್ ಫ್ರಮ್ ಅದರ್ ಸ್ಪೆಷಾಲಿಟಿ ದೇ ವಾಕ್ ಇನ್ ಹಿಯರ್. ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಗಳು ಇಲ್ಲಿ ಬರ್ತಾರೆ. ರೋಗಿ ಯಾವ ಚಿಕಿತ್ಸೆ ಅಗತ್ಯ ಇದೆಯೋ ಅದನ್ನು ಇಲ್ಲಿ ಮಾಡಲಾಗ್ತದೆ. ಅದಕ್ಕೆ ಅದು ಬಿಕಮ್ ಮಚ್ ಫಾಸ್ಟರ್. ಇಲ್ಲದೆ ಒಂದು ರೋಗಿಯೇ ಒಂದು ಚಿಕಿತ್ಸೆಗೆ ಒಂದು ವಿಭಾಗಕ್ಕೆ ಇನ್ನೊಂದು ವಿಭಾಗ ಹೋಗೋದಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಒಂದು. ಮತ್ತು ಇನ್ನೊಂದು ವಿಭಾಗ ಹೋದಾಗ ಅಲ್ಲಿ ಪುನಃ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಅವನಿಗೆ ಅಪಾಯಿಂಟ್ಮೆಂಟ್ ಕೊಡ್ತೇವೆ ನಾವು, ಈ ದಿವಸ ನೀವು ಬರಬೇಕಪ್ಪ ಆ ಚಿಕಿತ್ಸೆಗೆ ಅಂತ. ಇಲ್ಲಿ ಹಾಗೆ ಅಲ್ಲ. ಒಂದ್ಸರಿ ಬಂದಾಗ ಅವನ ಡಯಾಗ್ನೋಸ್ ಅಂದರೆ ಅವನ ಕಾಂಪ್ರಿಹೆನ್ಸ್ ಆಗಿ ಮಾಡ್ತೇವೆ ಅಂತ ಹೇಳಿದರೆ ಅವನ ಬಾಯಲ್ಲಿ ಯಾವ ಥರದ ಅವನಿಗೆ ಚಿಕಿತ್ಸೆ ಬೇಕು ಅಗತ್ಯ ಇದೆಯಾ ಅದನ್ನು ಡಯಾಗ್ನೋಸ್ ಮಾಡ್ತೇವೆ ನಾವು. ಕೆಲವೊಮ್ಮೆ ನಮಗೆ ಒಂದು ಚಿಕಿತ್ಸೆಗೆ ಒಂದು ಪೇಷಂಟಿಗೆ ಚಿಕಿತ್ಸೆಗೆ ನಮ್ಗೆ ಇಂಟರ್ ಡಿಪಾರ್ಟ್ಮೆಂಟ್ ಅಂದರೆ 3-4 ಸ್ಪೆಷಲಿಸ್ಟ್ ಅವರ ಅಗತ್ಯ ಇರ್ತದೆ. ಆ ಎಲ್ಲ ಸ್ಪೆಷಲ್ ಇಲ್ಲೇ ಇದ್ದಾರೆ. ಅವರು ನಾವು ಕೂತು ಒಂದು ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಚಿಕಿತ್ಸೆ ಉತ್ತಮ ರೀತಿ ಮಾಡ್ಬೋದು, ಎಷ್ಟು ಬೇಗ ಮಾಡ್ಬೋದು ಅಂತ ಇಲ್ಲೇ ಡಿಸೈಡ್ ಮಾಡ್ತೇವೆ. ಹಾಗೆ ಇಟ್ ಬಿಕಮ್ ವೆರಿ ಫಾಸ್ಟ್. ರೋಮಿಂಗ್ ಅಂದರೆ ದೇ ವಿಲ್ ಬಿ ವಾಟ್ ಎವರ್ ಈಸ್ ರಿಕ್ವೈರ್ಡ್. ಅವನಿಗೆ ಯಾವ ರೀತಿ ಚಿಕಿತ್ಸೆ ಬೇಕು ಅದೆಲ್ಲ ಇಲ್ಲೇ ಕೊಡುವಂಥ ವ್ಯವಸ್ಥೆ ಇದೆ. ಅವನು ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಹೋಗುವ ಅಗತ್ಯ ಇರೋದಿಲ್ಲ. ಪ್ರಯಾರಿಟಿ. ಸೊ ಇಟ್ ಬಿಕಮ್ ಚಿಕಿತ್ಸೆ ಭಾಳ ಬೇಗ ಆಗಿಬಿಡ್ತದೆ. ಅಫ್ಕೋರ್ಸ್ ದರ್ ಇಸ್ ಅ ಟ್ಯಾಗ್, ಹಿ ಹ್ಯಾಸ್ ಟು ಪೇ ಫಾರ್ ಇಟ್. ಇಲ್ಲಿವರೆಗೂ ಪ್ರಯಾರಿಟಿ ಕ್ಲಿನಿಕಲ್ಲಿ ಹೇಗೆ ಚಿಕಿತ್ಸೆ ಮಾಡಲಾಗುತ್ತೆ, ಯಾವ ರೀತಿ ಚಿಕಿತ್ಸೆಯಲ್ಲಿ ಪ್ರಯಾರಿಟಿ ರೋಗಿಗಳಿಗೆ ಕೊಡ್ತಾರೆ, ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ವಿವರವಾಗಿ ಹೇಳಿದ್ರಿ. ಧನ್ಯವಾದ ಡಾಕ್ಟರ್. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ಹರೀಶ್ ಶೆಟ್ಟಿ ಅವರು ಪ್ರಯಾರಿಟಿ ಕ್ಲಿನಿಕ್ ಬಗ್ಗೆ
ಅಂದರೆ ಪೇಷಂಟ್ಸ್ನ ಯಾವ ರೀತಿ ಪ್ರಯಾರಿಟೈಸ್ ಮಾಡ್ತಾರೆ ಇದರ ಕುರಿತಾಗಿ ಸಂಪೂರ್ಣವಾಗಿ ಮಾಹಿತಿನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.